V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಗೂಗಲ್ ಸಂಸ್ಥೆಯವರು, IBMನವರು, ಮೈಕ್ರೋಸಾಫ್ಟ್ನವರು ಈಗಾಗಲೇ ಇನ್ನೊಂದು 3-4 ವರ್ಷಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ತಯಾರಿಸುವುದನ್ನು ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನ ಸಂಶೋಧನೆ ನಡೆಸ್ತಾ ಇದ್ದಾರೆ. ಗೂಗಲ್ ಇವಾಗ ಬೆಂಗಳೂರಿನಲ್ಲಿ ಒಂದು ಅತಿ ದೊಡ್ಡ ಕ್ಯಾಂಪಸ್ಸನ್ನು ಕಟ್ತಾ ಇದೆ. ಜಗತ್ತಿನಲ್ಲಿ ಅತಿ ದೊಡ್ಡ ಕ್ಯಾಂಪಸ್ ಗೂಗಲ್ ಕ್ಯಾಂಪಸ್ ಬೆಂಗಳೂರಿನಲ್ಲಿ ತಲೆ ಎತ್ತಲಿದೆ. ಅಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗ ಸಿಗುವುದರ ಜೊತೆಗೆ ಅಲ್ಲಿ 3 ಶಬ್ದಗಳನ್ನು ಅವರು ಬಳಸ್ತಾ ಇದ್ದಾರೆ. ಒಂದು, ಕ್ಯಾಂಪಸ್ಗೆ ಅನಂತ ಎನ್ನುವಂಥ ಹೆಸರು, ಅಲ್ಲಿರುವ ಒಂದು ಹಾಲ್ಗೆ ಸಭಾ ಎನ್ನುವಂಥ ಹೆಸರು, ಹಾಗೂ ಆವರಣದಲ್ಲಿ ಬೆಳೆಸುವಂಥ ಸಣ್ಣ ಕಾಡಿಗೆ ಅರಣ್ಯ ಎನ್ನುವಂಥ ಹೆಸರು. ಈ 3 ಶಬ್ದಗಳನ್ನು ಕೇಳಿ ಬೆಂಗಳೂರಿನ ನಗರದ ಕನ್ನಡಿಗರು ಕುಣಿದಾಡಿದೆ. ಹಬ್ಬ, ಗೂಗಲ್ನವರು ಕನ್ನಡ ಉದ್ಧಾರ ಮಾಡ್ತಾ ಇದ್ದಾರೆ. ಬೆಂಗಳೂರು ಕನ್ನಡಿಗರ ಕನ್ನಡ ಮಟ್ಟವನ್ನು ಕೇಳಿ ಅಳಬೇಕೋ ನಗಬೇಕೋ ಗೊತ್ತಾಗ್ತಾ ಇಲ್ಲ. ಅರಣ್ಯ ಅನ್ನುವಂಥದ್ದು ಕನ್ನಡ ಶಬ್ದ ಅಲ್ಲ, ಕಾಡು ಅನ್ನುವಂಥದ್ದು ಕನ್ನಡ ಶಬ್ದ. ಅದೇ ರೀತಿ ಅನಂತ ಅನ್ನುವಂಥದ್ದು ಕನ್ನಡ ಶಬ್ದವಲ್ಲ. ಅದನ್ನು ಜಗದಗಲ ಅಂತ ಕನ್ನಡದಲ್ಲಿ ಹೇಳ್ಬೋದು, ಲೋಕಮಟ್ಟ ಅಂತ ಹೇಳ್ಬೋದು. ಅದೇ ರೀತಿ ಸಭಾ ಎನ್ನುವುದು ಕೂಡ ಕನ್ನಡ ಶಬ್ದ ಅಲ್ಲ. ಅದು ಕನ್ನಡದಲ್ಲಿ ಕೂಡಲ ಅಂತ ಹೇಳುವಂಥ ನುಡಿಗೆ ಸಮಾನವಾದಾಗಿದೆ. ಇದು ಯಾಕೆ ಹೇಳ್ತಾ ಇದ್ದಾನಂತೇಳಿದರೆ, ಕನ್ನಡಿಗರು ದಿನದಿಂದ ದಿನಕ್ಕೆ ಕನ್ನಡ ಬಳಕೆಯಲ್ಲಿ ಕೆಳಗಡೆ ಜಾರ್ತಾನೇ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತೇ ಇಲ್ಲ ಅದು. ಈ ನಿಟ್ಟಿನಲ್ಲಿ ಇನ್ನಷ್ಟು ಆಲೋಚನೆ ಮಾಡುವಾಗ ಗೂಗಲ್ನವರು ಮಾಡ್ತಾ ಇರುವಂಥ ಕೆಲಸ ಒಳ್ಳೆಯದಾದರೂ ಕೂಡ ಅದರಲ್ಲಿ ಕನ್ನಡ ಇಲ್ಲ ಅನ್ನುವಂಥದ್ದನ್ನು ಅಲ್ಲಿನವರು ತಿಳ್ಕೊಂಡಿರಬೇಕು. ಇವಾಗಲೇ ಅಯ್ಯೋ ಕನ್ನಡ ಕೊಟ್ಟರು ಅಂತ ಹೇಳಿಬಿಟ್ಟು ಸುಮ್ಮನೆ ಅವರಿಗೆ ಬೆನ್ನು ನಿಲ್ಲಿಸಬೇಡ. ಹಾಗೂ ಅರಣ್ಯ ಬೆಳೆಸುವುದು ಇತ್ಯಾದಿ ಬೆಳೆಸಬೇಕಾದ್ರೆ ಅವರು ಸರ್ಕಾರದಿಂದ ಕಡಿಮೆ ಬೆಲೆಗೆ ಎಷ್ಟೊಂದು ಜಾಗಗಳನ್ನು ಪಡೆದಿರ್ತಾರೆ ಎನ್ನುವಂಥ ಅರಿವು ಕೂಡ ಇರಬೇಕು. ಅದೇನಾದರೂ ಇರಲಿ, ಸಚಿವ KH ಪಾಟೀಲ್ ಅವರ ಪ್ರಕಾರ ಕರ್ನಾಟಕದಲ್ಲಿ ಗ್ಯಾರಂಟಿಗಳಿಗೆ ವೆಚ್ಚವಾಗುತ್ತಿರುವ ಹಣ 50,000 ಕೋಟಿ. 50,000 ಕೋಟಿ ಅನ್ನುವಂಥದ್ದು ಒಂದು ದೊಡ್ಡ ಮೊತ್ತವೇ. ಆದ್ದರಿಂದ ಕರ್ನಾಟಕದ ಹಲವಾರು ಮುನ್ನಡೆಗಳಿಗೆ ಅದು ಒಂದು ರೀತಿಯ ಹರ್ಡಲ್, ತಡಮೆ ಆಗಿರುತ್ತದೆ ಅನ್ನೋದರಲ್ಲಿ ಕೂಡ ಯಾವುದೇ ಅನುಮಾನವಿಲ್ಲ. ಈ ನಿಟ್ಟಿನಲ್ಲಿ ಕೆಲವು ಮಂತ್ರಿಗಳು ಗ್ಯಾರಂಟಿಗಳ ಮರುಆಲೋಚನೆ ಅಗತ್ಯ. ಮುಖ್ಯವಾಗಿ ಹಣವಂತರಿಗೆ ಗ್ಯಾರಂಟಿಯ ಅವಶ್ಯಕತೆ ಏನಿಲ್ಲ, ಬಡವರಿಗೆ ಮಾತ್ರ ಗ್ಯಾರಂಟಿ ಸಿಗುವಂತೆ ನೋಡಿಕೊಂಡ್ರೆ ಅರ್ಧಕ್ಕರ್ಧ ಹಣವನ್ನು ಉಳಿಸ್ಬೋದು ಅಂತ ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಕೂಡ ಆಗಿದೆ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮುಂಚೂಣಿಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ 2800 ಮಂದಿ ಮಹಿಳೆಯರು ನಾವು ಶ್ರೀಮಂತರಿದ್ದೇವೆ, ನಮಗೆ ಗೃಹಲಕ್ಷ್ಮಿಯ ಹಣ ಅಗತ್ಯವಿಲ್ಲ. ಉತ್ತರ ಕನ್ನಡ ಜಿಲ್ಲೆ 2800 ಮಂದಿ ಮಹಿಳೆಯರು ನಾವು ಶ್ರೀಮಂತರಿದ್ದೇವೆ, ನಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಅಗತ್ಯವಿಲ್ಲ ಎಂದು ಬರೆದುಕೊಟ್ಟಿದ್ದಾರೆ. ಇದೇ ರೀತಿ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಸಾಕಷ್ಟು ಅನುಕೂಲ ಇರುವಂಥ ಜನರು ಗೃಹಲಕ್ಷ್ಮಿ ಹಣವನ್ನು ಪಡೆಯುವುದಿಲ್ಲ ಎಂದು ಬರೆದುಕೊಡ್ಬೋದು. ಆ ರೀತಿ ಮಾಡಿದಾಗ ಅರ್ಧಕ್ಕರ್ಧ ಹಣ ಉಳಿತದೆ. ಯಾಕಂತೇಳಿದರೆ ಬಡವರ ಪ್ರಮಾಣ ಕರ್ನಾಟಕದಲ್ಲಿ ಸುಮಾರು 40% ಇದೆ. ಅಂಥೇಳಿದರೆ ಗೃಹಲಕ್ಷ್ಮಿ ಹಣವನ್ನು ಎಲ್ಲ ಮನೆ ಯಜಮಾಂತಿಯರಿಗೆ ಕೊಡ್ತಾ ಇದ್ದಾರೆ ಅಂದರೆ 60% ಜನ ಇದನ್ನು ಕಳೀಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಉಚಿತ ಬಸ್ ಪ್ರಯಾಣ ಅಂತೇಳಿದರೂ ಕೂಡ 40% ಬಡವರಿಗೆ ಮಾತ್ರ ಅದು ಲಭ್ಯವಾಗುವುದಾದರೆ ಉಳಿದವರು ಇದನ್ನು ಕಳಿಬಹುದು. ಬಡವರು ಅಂತೇಳಿದರೆ ಇಲ್ಲಿ ಸಾಮಾನ್ಯವಾಗಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರು, ಕೂಲಿ ಕೆಲಸ ಮಾಡುವವರು, ಗೃಹಿಣಿಯರಾಗಿರುವವರು. ಶ್ರೀಮಂತರು ಅಂದರೆ ಇಲ್ಲಿ ಸರ್ಕಾರಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿ ಪಿಂಚಣಿ ಪಡೆಯುತ್ತಿರುವವರಿರ್ಬೋದು,
ದೊಡ್ಡ IT ಕಂಪ್ನಿ ಇವರಿಗೆಲ್ಲ ಫ್ರೀ ಬಸ್ನ ಅಗತ್ಯಕತೆ ಇರುವುದಿಲ್ಲ. ಹಾಗಾಗಿ ಕೆಲವರೆಲ್ಲ ಹೋಗುವುದಿಲ್ಲ, ಅವರಿಗೆ ಸ್ವಂತ ವಾಹನ ಇರ್ತದೆ. ಆ ನಿಟ್ಟಿನಲ್ಲಿ ಆಲೋಚನೆ ನಡೆದಿರುವುದು ಒಂದು ಉತ್ತಮ ಬೆಳವಣಿಗೆ. ಯಾಕಂದರೆ ಗ್ಯಾರಂಟಿಗೆ ತಿಂಗಳಿಗೆ 50,000 ಕೋಟಿ ರೂಪಾಯಿ ಖರ್ಚಾಗುವುದಾದರೆ ಅದರಲ್ಲಿ 25,000 ಕೋಟಿ ರೂಪಾಯಿಯನ್ನು ಉಳಿತಾಯ ಮಾಡಲು ಸಾಧ್ಯವಿದೆ ಕನಿಷ್ಠ. ಆ ನಿಟ್ಟಿನಲ್ಲಿ ಸರ್ಕಾರ ಆಲೋಚನೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಜರ್ಮನಿ ಚುನಾವಣೆಯಲ್ಲಿ ಬಲಪಂಥೀಯರು ಮತ್ತೆ ಗೆದ್ದಿದೆ. ಇತ್ತೀಚೆಗೆ ಹಲವಾರು ದೇಶಗಳಲ್ಲಿ ಬಲಪಂಥೀಯರು ಗೆಲ್ತಾ ಇರುವಂಥದ್ದು ಹೊಸ ವಿಷಯ ಏನಲ್ಲ. ಈಗಂತೂ ಅಮೆರಿಕದ ಟ್ರಂಪ್ ಸಾಹೇಬರು ಬಲಪಂಥೀಯರ ಗೆಲುವು ನಮ್ಮ ಕೆಲಸದಲ್ಲಿ ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಇಟಲಿ ಪ್ರಧಾನಿ ಮೆಲೋನಿ ಅವರು ಎಡಪಂಥೀಯರ ಸುಳ್ಳುಗಳಿಂದಾಗಿ ಬಲಪಂಥೀಯರು ಗೆಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೆಲವು ದೇಶಗಳಲ್ಲಿ ಎಡಪಂಥೀಯರಂತ ಯಾರು ಇರೋಲ್ಲ, ಅಲ್ಲಿ ಇದ್ರೂ ಕೂಡ ಅದು ಸಣ್ಣ ಪ್ರಮಾಣದಲ್ಲಿ. ಇವಾಗ ಯುರೋಪಿಯನ್ ದೇಶಗಳಲ್ಲೇ ಎಡಪಂಥೀಯ ಪಕ್ಷಗಳಿದ್ದರೂ ಕೂಡ ಗೆಲ್ಲುವಂಥ ಮಟ್ಟದ ಎಡಪಂಥೀಯ ಪಕ್ಷಗಳು ಎಲ್ಲೂ ಇಲ್ಲ. ಇದ್ದಿದ್ದರಲ್ಲಿ ಪೋಲೆಂಡ್ನಲ್ಲಿ ಮತ್ತು ಫ್ರಾನ್ಸ್ನಲ್ಲಿ ಸ್ವಲ್ಪ ದೊಡ್ಡ ಪಕ್ಷ ಇದೆ. ಬೇರೆ ಬ್ರಿಟನ್ ಮೊದಲಾದ ದೇಶಗಳಲ್ಲಿರುವ ಎಡಪಂಥೀಯ ಪಕ್ಷಗಳು ಸುಮ್ಮನೆ 1 ಸ್ಥಾನ 2 ಸ್ಥಾನ ಹೀಗೆ ಗೆಲ್ತಾ ಇದೆ. ಕೆಲವು ಚಿಲ್ಲರೆ ಸ್ಥಾನಗಳನ್ನು ಮಾತ್ರ ಗೆಲ್ತವೆ. ಜರ್ಮನಿಯಲ್ಲಾದರೂ ಅಷ್ಟೇ. ಜರ್ಮನಿಯ ಸಂಸತ್ತು 630 ಸ್ಥಾನಗಳನ್ನು ಹೊಂದಿದ್ದು ಈಗ ನಡೆದು ಮುಗಿದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಂದಿಲ್ಲ. ಆದರೆ ಕನ್ಸರ್ವೇಟಿವ್ ಸಂಪ್ರದಾಯವಾದಿ ಪಕ್ಷವು 208 ಸ್ಥಾನಗಳನ್ನು ಹಾಗೂ ಇನ್ನೊಂದು ಸಂಪ್ರದಾಯವಾದಿ ಪಕ್ಷವು 108 ಸ್ಥಾನಗಳನ್ನು ಗೆದ್ದಿದೆ ಅಂತೇಳಿದರೆ ಒಟ್ಟು 630ರಲ್ಲಿ ಅವೆರಡೂ ಸೇರಿ 330ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದ ಅವೆರಡು ಪಕ್ಷಗಳು ಸೇರಿದರೆ ಪಕ್ಕಾ ಬಲಪಂಥೀಯ ಸರ್ಕಾರವನ್ನು ರಚಿಸುವುದು ಸಾಧ್ಯ. ಈಗ ಆಳುತ್ತಿರುವಂಥ ಪಕ್ಷ ಏನಿದೆ SPD ಸೋಷಲಿಸ್ಟ್ ಪಕ್ಷವನ್ನು ಕೂಡ ಒಂದು ರೀತಿಯಲ್ಲಿ ಎಡಪಂಥೀಯ ಪಕ್ಷ ಅಂತ ಹೇಳಲಾಗ್ತದೆ. ಈಗ ಜರ್ಮನಿಯನ್ನು ಆಳುತ್ತಿರುವಂಥ ಸೋಷಲಿಸ್ಟ್ ಪಕ್ಷ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಇಳಿದಿದೆ. ಆದ್ದರಿಂದ ಅದು ಸರ್ಕಾರ ರಚಿಸಲು ಯಾವುದೇ ಸಾಧ್ಯತೆ ಇಲ್ಲ. 2 ಪ್ರಖರ ಬಲಪಂಥೀಯ ಪಕ್ಷಗಳು ಸರ್ಕಾರ ರಚಿಸುವುದು ಜರ್ಮನಿಯಲ್ಲಿ ಸಾಧ್ಯ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಈಗಲೇ ಹೇಳಕ್ಕೆ ಬರುವುದಿಲ್ಲ. ಇನ್ನು ಬೆಳಗಾವಿ ಸುತ್ತಮುತ್ತ ಗಡಿಯಲ್ಲಿ ಗಲಾಟೆ ನಡೆದೇ ಇದೆ. ಇವಾಗ ಬಂದಿರುವಂಥ ಒಂದು ಸಂದೇಹ ಏನಂತೇಳಿದರೆ ಕೇಸರಿ ಎನ್ನುವುದು ಗೂಂಡಾಗಳ ಬಣ್ಣವೇ ಅನ್ನುವಂಥ ಸಂದೇಹ. ಯಾಕಂತೇಳಿದರೆ ಮರಾಠಿಗರ ಪುಂಡಾಟಿಗೆ ಕನ್ನಡಿಗ ಬಸ್ಗಳು ಸಿಗ್ತಾ ಇರುವಂಥದ್ದು, ಕನ್ನಡಿಗರ ಬಸ್ಗಳು ಮತ್ತು ಕನ್ನಡಿಗ ಬಸ್ ಚಾಲಕರು ಮತ್ತು ಕಂಡಕ್ಟರಿಗೆ ಹೊಡೆಯುವಂಥದ್ದು, ಬಣ್ಣ ಬಳಿಯುವಂಥ ನಡೀತಾ ಇದೆ. ಈಗ ಏನಾಗಿದೆ ಅಂತಂದರೆ ಕನ್ನಡಿಗ ಬಸ್ ಚಾಲಕನೊಬ್ಬನಿಗೆ ಮುಖಕ್ಕೆ ಕೇಸರಿ ಬಣ್ಣವನ್ನು ಬಳೆದು ಬಸ್ ಮೇಲೆ ಕೇಸರಿಯಲ್ಲಿ ಜೈ ಮಹಾರಾಷ್ಟ್ರ ಎಂದು ಬರೆದು ಕರ್ನಾಟಕವನ್ನು ಕೇಸರಿಯಲ್ಲಿ ಬೈದಿದ್ದಾರೆ ಅಂತೇಳಿದರೆ ಗೂಂಡಾಗಿರಿ ಮಾಡಲಿಕ್ಕೆ ಕೇಸರಿ ಬಣ್ಣ ಉಪಯೋಗ ಆಗ್ತಾ ಇದೆಯೇ ಅನ್ನುವಂಥ ಸಂಶಯ ಭಾಳ ಹಿಂದೆ ಸ್ವಲ್ಪ ಶುರುವಾಗಿತ್ತು. ಇವಾಗ ಅದು 100% ಗ್ಯಾರಂಟಿ ಅಂತ ಆಗ್ತಾ ಇದೆ. ಅದು ಆಗದೇ ಇರಲಿ. ಕೇಸರಿಗೆ ಭಾಳ ಉದಾತ್ತವಾದ ಅರ್ಥವಿದೆ. ಆ ಉದಾತ್ತವಾದ ಅರ್ಥಗಳನ್ನು ಗೂಂಡಾಗಳು ದುರುಪಯೋಗ ಮಾಡಿಕೊಳ್ಳದಿರಲಿ ಅಂತ ಹೇಳಬೇಕಾಗ್ತದೆ. ಇನ್ನು ಡೆಲ್ಲಿಯಲ್ಲಿ ಮೊದಲ ದಿನವೇ ವಿಧಾನಸಭಾ ಪದಾಧಿವೇಶನ ನಡೆಸಲು ಆರಂಭವಾಗಿದೆ. ಮೊದಲ ದಿನವೇ ಆಮ್ ಆದ್ಮಿ ಪಕ್ಷದ ಪ್ರತಿಪಕ್ಷದ ನಾಯಕಿಯಾಗಿರುವಂಥ ಆತಿಶಿ ಅವರು ಅಂಬೇಡ್ಕರ್ ಮತ್ತು ಭಗತ್ ಸಿಂಗ್ ಅವರ ಫೋಟೋವನ್ನು ಮುಖ್ಯಮಂತ್ರಿಗಳ ಮನೆಯಿಂದ ತೆಗೆದಿದ್ದೀರಿ ಎನ್ನುವಂಥ ಗಲಾಟೆಯನ್ನು ಆರಂಭಿಸಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಮುಖ್ಯವಾಗಿ ಆತಿಶಿ ಅವರು ತೆಗೆದಿರುವಂಥ ಇನ್ನೊಂದು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಮಹಿಳೆಯರಿಗೆ 2,500 ರೂಪಾಯಿ ಕೊಡ್ತೀವಂತ BJP ತನ್ನ ಗ್ಯಾರಂಟಿಯನ್ನು ಹೇಳಿತ್ತು. ಮೊದಲ ದಿನ ಏನು ಈಗಾಗಲೇ ಗೆದ್ದು ಬಿಟ್ಟು 2 ವಾರ ಆಗಿದೆ, ಅಧಿಕಾರಕ್ಕೆ ಬಂದು 3 ದಿನವಾಗಿದೆ. ಎಲ್ಲಿದೆ ನಿಮ್ಮ ಮಹಿಳೆಯರಿಗೆ 2,500 ರೂಪಾಯಿ ಎನ್ನುವಂಥ ಹೇಳಿಕೆಯನ್ನು ಆತಿಶಿ ಅವರು ಕೇಳಿದ್ದಾರೆ. ಹಾಗಾಗಿ ಮೊದಲ ದಿನದಿಂದಲೇ ವಿಧಾನಸಭೆಯ ಅಧಿವೇಶನ ಆರಂಭವಾದ ದಿನದಿಂದಲೇ BJP ಮತ್ತು ಆಮ್ ಆದ್ಮಿ ಪಕ್ಷದ ನಡುವೆ ಗಲಾಟೆ ಶುರುವಾಗಿದೆ. ಇನ್ನೊಂದು BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡ ಪಕ್ಷಗಳು ಮುಂದಿನ ದಿನಗಳಲ್ಲಿ ಉದುರಿ ಹೋಗುವುದು ಕೆಲವು ಇತಿಹಾಸ ಇದೆ. ಅದಕ್ಕೆ ಆ ಇತಿಹಾಸದಲ್ಲಿ ಇವಾಗ ಮಹಾರಾಷ್ಟ್ರದ ಶಿಂದೆ ಶಿವಸೇನೆ ಬಳಸಿ ಬರ್ತದೆ ಅನ್ನುವಂಥ ಸಂಶಯ ಬಂದಿದೆ. ಯಾಕಂದರೆ ಠಾಣೆಯಲ್ಲಿ ಶಿಂದೆಯವರನ್ನು ಕಡೆಗಣಿಸಿ BJPಯ ಶಾಸಕರು ದರ್ಬಾರ್ ನಡೆಸ್ತಿರುವುದಾಗಿ ತಿಳಿದು ಬಂದಿದೆ. ಇನ್ನೂ 182 ಕೋಟಿಯ ಬಿಸಿ ಈಗಲೂ ಇದೆ. ನಿನ್ನೆ ಏನು ಹೇಳ್ತಾ ಇತ್ತು BJP,
ಅದು ಸುಳ್ಳು ಅಂತ ಹೇಳ್ತಾ ಇತ್ತು. ಇವಾಗ ಏನು ಹೇಳ್ತಾ ಇದೆ, 182 ಕೋಟಿ ಬೇರೆ ಕೆಲಸಕ್ಕೆ ವೆಚ್ಚ ಆಗಿದೆ. ಅಂದರೆ ಇದರಲ್ಲಿ ದೊಡ್ಡ ಕಳ್ಳರು ಬಿ ಜೆ ಪಿಯಲ್ಲೇ 182 ಕೋಟಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಜಾತಿವಾದದ ಮುಖ್ಯ ರೂವಾರಿಯಾಗಿದ್ದಂಥ ದೂರದರ್ಶನದಲ್ಲಿ ಜಾತಿವಾದ ನಡೆಸಿದ ಮಹೇಶ್ ಜೋಶಿಗೆ 1.20 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಹಾಗೂ ಮೋಹನ್ ರಾಮ್ ಮೊದಲಾದರ ಕ್ಷಮೆ ಕೇಳುವಂತೆ ಕೋರ್ಟ್ ಸೂಚಿಸಿದೆ. ಆದರೆ ಅಷ್ಟು ಸುಲಭ ಇದೆಯಾ ಮೇಲ್ಜಾತಿಯವರಿಗೆ ದಂಡ ಮತ್ತು ಕ್ಷಮಾಪಣೆ ಕೇಳುವಂತೆ ಮಾಡೋದು? ಅವರು ಆ ಕೂಡಲೇ ಹೈಕೋರ್ಟಿಗೆ ಹೋಗಿಬಿಟ್ಟು ಅದಕ್ಕೆ ತಡೆ ತಂದಿದ್ದಾರೆ. ಮುಂದೆ ಏನಾಗ್ತದೆ ಅಂತ ನೋಡೋಣ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕ್ತಾ ನೋಡ್ತಾ ಇರು E4 ನ್ಯೂಸ್. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದಷ್ಟು ನಮಸ್ಕಾರ.